ಕರಾವಳಿ ಕರ್ನಾಟಕದಲ್ಲಿ ಕಾಣಸಿಗುವ ಪ್ರತಿ ವಿನಾಯಕ ದೇವಸ್ಥಾನಗಳಲ್ಲಿ ಒಂದೊಂದು ಪೂಜೆ ಮತ್ತು ಸೇವೆಗೂ ಇರುವ ವಿಶೇಷತೆಯಲ್ಲಿ ಕುಂದಾಪುರ ತಾಲೂಕು ಶಿರ್ಯಾರ ಬಳಿಯ ಗುಡ್ಡಟ್ಟು ವಿನಾಯಕ ದೇವಸ್ಥಾನದಲ್ಲಿ 1000 ಕೊಡಗಳ ನೀರಿನ ಅಭಿಷೇಕ ಒಂದು ವಿಶೇಷ ಪೂಜೆಯಾಗಿದೆ. ಪ್ರಕೃತಿ ಸೌಂದರ್ಯದ ನಡುವೆ ದೊಡ್ಡ ಬಂಡೆಕಲ್ಲಿನ ಬಳಿ ಗಣಪತಿ ಸಾನ್ನಿಧ್ಯ ಇದ್ದು ಗರ್ಭಗುಡಿಯಲ್ಲಿ ಇರುವ ಉದ್ಭವ ಗಣಪತಿ ವಿಗ್ರಹಕ್ಕೆ ದೇವಸ್ಥಾನದ ಬಳಿ ಇರುವ ಬಾವಿಯಲ್ಲಿ ಓರ್ವ ಅರ್ಚಕರು ನಿಂತು ಕೈಯಿಂದಲೇ ನೀರನ್ನು ಎತ್ತಿ 10 ಅರ್ಚಕರು ಸರತಿಯಂತೆ ಕೈಯಿಂದ ಕೈಗೆ 1000 ನೀರಿನ ಕೊಡಪಾನದೊಂದಿಗೆ ದೇವರಿಗೆ ಜಲಾಭಿಷೇಕ ನಡೆಸುವ ಪೂಜೆಗೆ ಆಯರ್ಕೋಡ ಸೇವೆ ಎಂದು ಕರೆಯುತ್ತಾರೆ. ಈ ಪೂಜೆಗೆ ನೋಂದಣಿ ಮಾಡಿದ ಭಕ್ತರು 20 ವರ್ಷ ಕಾಯಬೇಕು. ಪ್ರತಿದಿನ ಕೇವಲ 2 ಮಂದಿ ಸೇವಾಕರ್ತರಿಂದ ಮಾತ್ರ ನಡೆಯುವ ಆಯರ್ಕೋಡ ಪೂಜೆ 12 ಗಂಟೆಯ ಒಳಗೆ ನಡೆದಿದ್ದು ಪ್ರತಿ ಪೂಜೆಗೆ 3 ಗಂಟೆ ಅವಧಿ ಬೇಕಾಗಿರುತ್ತದೆ. ಗರ್ಭಗುಡಿಯಲ್ಲಿ ತುಂಬಿದ ಅಭಿಷೇಕದ ನೀರು ಗಣಪತಿ ವಿಗ್ರಹದ ನಂತರ ಕಂಠದ ತನಕ ಬಂದ ಬಳಿಕ ನೀರನ್ನು ಹೊರಕ್ಕೆ ಬಿಡಲಾಗುತ್ತದೆ. ಬಳಿಕ ಅಲಂಕಾರಗೊಂಡ ವಿಗ್ರಹಕ್ಕೆ ಮಹಾಮಂಗಳಾರತಿ ಮಾಡಿ ಪ್ರಸಾದ ನೀಡಲಾಗುತ್ತಿದ್ದು ಇದೊಂದು ಅಪರೂಪದ ಹರಕೆಯ ವಿಶೇಷ ಸೇವೆಯಾಗಿದೆ. ಬಹಳ ವಿಶೇಷವಾದಂತಹ ಒಂದು ಕ್ಷೇತ್ರ ಇದು. 3 ಥರದಲ್ಲಿ ವಿಶೇಷವಾಗಿರುವಂಥದ್ದು. ಒಂದನೇದಾಗಿ ಸ್ವಯಂಭೂ ಉದ್ಭವ ಗಣಪತಿ, ಎರಡನೇದಾಗಿ ಉದ್ಭವ, ಮೂರನೇದಾಗಿ ಬಲಮುರಿ ಗಣಪತಿ. ಹೀಗೆ 3 ಥರದಲ್ಲಿ ವಿಶೇಷವಾಗಿರುವಂತಹ ಸನ್ನಿಧಾನ. ಇಲ್ಲಿಯ ಒಂದು ವಿಶೇಷ ಪೂಜೆ ಅಂದರೆ ಆಯಾರ ಕೊಡುವಂಥ ಸೇವೆ. ಆಯಾರ ಅಂದರೆ 1000 ಬಿಂದಿಗೆಯಲ್ಲಿ ದೇವರಿಗೆ ಅಭಿಷೇಕ ಆಗುತ್ತೆ. ಆ ಸೇವೆಯಲ್ಲಿ 2 ಬಾರಿ ರುದ್ರಾಭಿಷೇಕ ಆಗುತ್ತೆ, 1 ಬಾರಿ ಪವಮಾನಾಭಿಷೇಕ ಆಗುತ್ತೆ. ಹೀಗೆ ಆ 3 ಅಭಿಷೇಕನೂ ಸೇರಿ 1000 ಕೊಡ ಸೇವೆ ಆಗುತ್ತೆ. ಅದಕ್ಕೆ ಆಯಾರ ಕೊಡ ಅಂತ ಹೆಸರು. ಆ ಥರ ಸೇವೆ ಪ್ರತಿ ದಿವಸ 2 ಸೇವೆ ನಡೀತಾ ಉಂಟು. ಬೆಳಿಗ್ಗೆ 7 ಗಂಟೆಯಿಂದ ಪ್ರಾರಂಭವಾಗಿ 10 ಗಂಟೆ ಮುಗಿದರೆ ತಿರ್ಗಾ 10 ಗಂಟೆಗೆ ಶುರುವಾಗಿ 1 ಗಂಟೆ ಮುಗಿತಾ ಉಂಟು. ಈ ಥರ ಸೇವೆ 2046ನೇ ಇಸ್ವಿವರೆಗೂ ಬುಕ್ಕಿಂಗ್ ಇದೆ. ಅದು ಈ ಒಂದು ಕ್ಷೇತ್ರದ ಬಹಳ ವಿಶೇಷವಾಗಿರುವಂಥದ್ದು. ಇಲ್ಲಿ ಒಟ್ಟು 3 ಮನೆತನದ ಅರ್ಚಕರಿದ್ದಾರೆ. ಇಲ್ಲಿ ಪ್ರಧಾನವಾಗಿ ಒಂದು ಅನಂತಪುರ ನಾಡಿಗ ಅಂತ, ಇನ್ನೊಂದು ಸೂರ್ಯ ನಾಡಿಗ, ಹಾಗೆ ರಾಘವೇಂದ್ರ ನಾಡಿಗ ಅಂತ 3 ಮನೆ ಅರ್ಚಕರಿದೆ. ಪ್ರತಿ ವರ್ಷ ಅರ್ಚಕತ್ವ ಬದಲಾವಣೆ ಆಗ್ತಾ ಇರ್ತದೆ. ಸೇವೆಯಲ್ಲಿ ಅಭಿಷೇಕ ಮಾಡುವಾಗ ಇಲ್ಲಿ ಹತ್ತಿರದಲ್ಲಿ ಇರುವಂತಹ ಬಾವಿಯಿಂದ ನೀರನ್ನು ಅಭಿಷೇಕ ಮಾಡ್ತಾರೆ. ಅದಕ್ಕೆ ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಒಂದು 35 ಮನೆ ಇದೆ. ಆ 35 ಮನೆ ಉಪಾಧಿವಂತರ ಮನೆಯವರು ಇಲ್ಲಿ ಬಂದು ಆ ನೀರನ್ನು ತುಂಬಿಸಲಿಕ್ಕೆ ಸಹಾಯ. ಸುದ್ದಿ ಮುಂದುವರಿತ ಸಣ್ಣ ವಿರಾಮದ ಬಳಿಕ